ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅವಕಾಶ ನೀಡಬೇಕು. ಸರ್ಕಾರ ಅವಕಾಶ ನೀಡದಿದ್ದರೆ ಬಿಜೆಪಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಶ್ರೀರಾಮ ಸೇನೆಯ ಆನಂದ್ ಶೆಟ್ಟಿ ಅಡ್ಯಾರ್ ಅವರು ಎಚ್ಚರಿಕೆಯನ್ನ ನೀಡಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗಣಪತಿ ಹಬ್ಬಕ್ಕೆ ಮೂರ್ತಿದಾರರು 4-6 ತಿಂಗಳ ಮುಂಚಿತವಾಗಿ ಮೂರ್ತಿಯನ್ನ ತಯಾರಿಸುತ್ತಾರೆ. ಅವರ ಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಾಮಿಯಾನ, ವಿದ್ಯುತ್ ದೀಪ, ವಾದ್ಯ ವೃಂದದವರ ಸ್ಥಿತಿ ಚಿಂತಾಜನಕವಾಗಿದೆ. ಕೋವಿಡ್ ನಿಯಮವನ್ನು ಪಾಲಿಸಿ ಚುನಾವಣೆ, ರಾಜಕೀಯ ಸಮಾವೇಶ ಹೇಗೆ ನಡೆಯುತ್ತಿದೆಯೋ ಅದೇ ರೀತಿ ಗಣೇಶೋತ್ಸವವನ್ನು ಆಚರಿಸಲು ಅನುಮತಿಯನ್ನ ನೀಡಬೇಕು. ಇಲ್ಲವಾದಲ್ಲಿ ಆಗಸ್ಟ್ 30ರಂದು ಬಿಜೆಪಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಕೇವಲ ಗಣೇಶೋತ್ಸವಕ್ಕೆ ಮಾತ್ರ ಈ ನಿರ್ಬಂಧ ಯಾಕೆ ಅಂತ ಹೇಳುವಂಥದ್ದು ಶ್ರೀರಾಮ ಸೇನೆಯ ಪ್ರಶ್ನೆ. ಶ್ರೀರಾಮ ಸೇನೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಇದನ್ನು ಖಂಡಿಸ್ತಾ ಇದೆ. ಈಗಾಗಲೇ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿಸಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟ ಮಾಡುವಂತಹ ಸೂಚನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಕೇವಲ ನಮಗೋಸ್ಕರ ಗಣೇಶೋತ್ಸವಕ್ಕೆ ಮಾತ್ರ ಯಾಕೆ ನೀವು ನಿರ್ಬಂಧ ಹಾಕ್ತಾ ಇದ್ದೀರಿ? ಇದು ನಮ್ಮ ಧಾರ್ಮಿಕ ಹಕ್ಕು ಅಂತ ನಾನು ಪ್ರತಿಪಾದನೆ ಮಾಡ್ತೇನೆ. ಗಣೇಶೋತ್ಸವ ಅಂತ ಹೇಳುವುದು ವರ್ಷಕ್ಕೆ ಒಂದು ಬಾರಿ ಆಗುವಂಥದ್ದು. ಇದರಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಖುಷಿಯಿಂದ ಪಾಲ್ಗೊಳ್ಳಬೇಕು. ಇದು ನಮ್ಮ ಧಾರ್ಮಿಕ ಭಾವನೆ ಕೂಡ ಇದರಲ್ಲಿ ಅಡಗಿದೆ. ನೀವು ಕೇವಲ ಗಣೇಶೋತ್ಸವವನ್ನು ರದ್ದು ಮಾಡೋದ್ರಿಂದ ಕೋವಿಡ್ ನಿಯಂತ್ರಣ ಆಗುವುದಿಲ್ಲ. ಕೋವಿಡ್ನ ಏನು ನಿಯಮಗಳಿದೆ ಅದನ್ನ ನೀವು ಸರಿಯಾಗಿ ನಾವು ಅದರ ಮಾರ್ಗಸೂಚಿಯನ್ನು ಅನುಸರಿಸಿ ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ದಯವಿಟ್ಟು ನೀವು ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ 29ರವರೆಗೆ ನಿಮಗೆ ನಾವು ಇದಕ್ಕೊಂದು ಗಡುವು ಕೊಡ್ತಾ ಇದ್ದೇವೆ. ನಂತರ ದಿನಗಳಲ್ಲಿ ಶ್ರೀರಾಮ ಸೇನೆಯಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಘೋಷಣೆ ಆಗುತ್ತೆ. ಇಲ್ಲಿ ಕೂಡ ನಾನು ಈ ಘೋಷಣೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಗಣೇಶೋತ್ಸವಕ್ಕೆ ಏನಾದರೂ ಪರ್ಮಿಷನ್ ಕೊಡಲಿಲ್ಲ ಅಂತಾದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಜಿಲ್ಲೆಯ ಒಂದು ಶಾಸಕರ ಕಚೇರಿ ಅಥವಾ ಅವರ ಮನೆಯ ಮುಂದೆ ಖಂಡಿತವಾಗ್ಲೂ ನಾವು ಧರಣಿ ಕೊಡುವರಿದ್ದೀವಿ. ಇದು ಸಮಸ್ತ ಹಿಂದೂಗಳಿಗೋಸ್ಕರ ನಾವು ಶ್ರೀರಾಮ ಸೇನೆ ಸಂಘಟನೆ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಮೂಡಶೆಟ್ಟಿ, ಉಪಾಧ್ಯಕ್ಷರಾದ ಹರೀಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಿಶೋರ್, ನಗರ ಕಾರ್ಯದರ್ಶಿ ವೆಂಕಟೇಶ್ ಪಡ್ಯಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.